ಬರುವ ವರ್ಷ 10ನೇ ಸಾರ್ವಜನಿಕ ಶ್ರೀ ಗಣೇಶೋತ್ಸವವನ್ನು ಅದ್ದೂರಿಯಿಂದ ಆಚರಿಸಬೇಕೆಂಬ ಸಂಕಲ್ಪದೊಂದಿಗೆ CM ಪ್ರಸನ್ನ ಕುಮಾರ್ ಶೆಟ್ಟಿ ಅವರನ್ನು ಅಧ್ಯಕ್ಷತೆ ಮಾಡಿದ್ದೇವೆ. ಶಿವಪ್ರಸಾದ್ ಶೆಟ್ಟಿ ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಅದೇ ರೀತಿ ಡಾಕ್ಟರ್ ಆದರ್ಶ್ GK ಜನರಲ್ ಮೆಡಿಸಿನ್ ಇವರನ್ನು ಸಹ ಆತ್ಮೀಯವಾದ ಸ್ವಾಗತವನ್ನು ಕೋರಿಕೊಳ್ತಾ ಇದ್ದೇವೆ. ಅದೇ ರೀತಿ ಡಾಕ್ಟರ್ ಸಮರ್ಥ್ ಆಳ್ವ ಅವರನ್ನು ಸಹ ಆತ್ಮೀಯವಾಗಿ ಸ್ವಾಗತವನ್ನು ಕೋರಿಕೊಳ್ತಾ ಇದ್ದೇವೆ. ಮುಖ್ಯೋಪಾಧ್ಯಾಯನಾಗಿರ್ತಕ್ಕಂಥ ಶ್ರೀಯುತ ಮಲ್ಲಿಕಾ ಇವರನ್ನು ಸಹ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಸತೋಮ ಸತ್ಕಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಈ ಕಾಲದಲ್ಲಿ ದಂತ ಚಿಕಿತ್ಸೆ ಬಗ್ಗೆ ನಮಗೆಲ್ಲ ಅರಿವು ಸ್ವಲ್ಪ ಕಡಿಮೆ ಆಗಿದೆ. ಸೊ ಇಂಥ ಶಿಬಿರವನ್ನು ನೆರವೇರಿಸಿ ಜನರಲ್ಲಿ ಅರಿವು ಮೂಡಿಸಲು ನಮಗೆ ಈಸಿ ಸ್ಟೆಪ್ ಅಂತ ಹೇಳ್ಬೋದು. ಸೊ ನೀವೆಲ್ಲರೂ ಇದರ ಸದುಪಯೋಗವನ್ನು ಪಡಿಬೇಕಾಗಿ ನಮ್ಮ ವಿನಂತಿ. ಮತ್ತೆ ಇದು ಶಿಬಿರವನ್ನು ನೆರವೇರಿಸಿದ ಗಣೇಶೋತ್ಸವ ಸಮಿತಿ ಅವರಿಗೆಲ್ಲರಿಗೂ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು.
ಪ್ರಸನ್ನಕುಮಾರ್ ಶೆಟ್ಟಿ, ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಮಂಡಳಿ ಇದರ ಅಧ್ಯಕ್ಷರು. ಶ್ರೀ ಕೋಟೆಬೆಟ್ಟು ಮನೆಯವರ ನೇತೃತ್ವದಲ್ಲಿ ಕೋಟೆ ಪ್ರಕಾಶ್ ಶೆಟ್ಟಿ ಅವರ ಸ್ಮರಣಾರ್ಥವಾಗಿ ಈ ಬಾರಿ 2ನೇ ವರ್ಷ ಬೃಹತ್ ರಕ್ತದಾನ ಶಿಬಿರ ಹಾಗೂ ವಿವಿಧ ವೈದ್ಯಕೀಯ ಸೇವೆ ಸೌಲಭ್ಯಗಳನ್ನು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಮಂಡಾಡಿಜಡ್ಡು ಇಲ್ಲಿ ಆಯೋಜನೆಯನ್ನು ಮಾಡಿಕೊಂಡು ಬಂದಿದ್ದಾರೆ ಕೋಟೆಬೆಟ್ಟು ಮನೆಯವರು. ಅವರಿಗೆ ಸಹಕಾರವಾಗಿ ವಿವಿಧ ಸಂಘ ಸಂಸ್ಥೆಗಳು, ಸ್ಥಳೀಯ ಸಂಘ ಸಂಸ್ಥೆಗಳು ಸಹಕಾರವನ್ನು ನೀಡ್ತಾ ಇದೆ. ಸತತವಾಗಿ 2ನೇ ವರ್ಷ ಅದ್ದೂರಿಯಾಗಿ ಕಾರ್ಯಕ್ರಮ ಸಾಗಿ ಬರ್ತಾ ಇದೆ. ಶ್ರೀ ಕೋಟೆ ಪ್ರಕಾಶ್ ಶೆಟ್ಟಿಯವರು ಈ ಒಂದು ಸಮಿತಿಯ ಸದಸ್ಯರಾಗಿದ್ದು, ಸಕ್ರಿಯ ಸದಸ್ಯತ್ವ ಹೊಂದಿದ್ದು, ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿದ್ದು, ಒಂದು ಸಮಾಜ ಸೇವೆಯ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದರು. ಅವರ ಒಂದು ಸವಿ ನೆನಪಿಗಾಗಿ ಈ ಒಂದು ಕಾರ್ಯಕ್ರಮವನ್ನು ಅವರ ಮನೆಯವರು ನಿರಂತರವಾಗಿ 2ನೇ ವರ್ಷ ಮಾಡಿಕೊಂಡು ಬರ್ತಾ ಇದ್ದೇವೆ. ಹಾಗೆ ಅದಷ್ಟು ಗ್ರಾಮಸ್ಥರು ಇದರ ಸದುಪಯೋಗವನ್ನು ಪಡಿಸಿಕೊಳ್ತಾ ಇದ್ದಾರೆ. ಈ ಸದುಪಯೋಗವನ್ನು ಇನ್ನಷ್ಟು ಗ್ರಾಮಸ್ಥರು ಪಡೆದುಕೊಳ್ಳಿ ಅಂತ ಹೇಳಿ ಆಶಯವನ್ನು ನಾವು ಹೊಂದ್ತಾ ಇದ್ದೀವಿ. ಕೋಟೆ ಪ್ರಕಾಶ್ ಶೆಟ್ಟಿಯವರ ಸವಿನೆನಪಿಗಾಗಿ ಇವತ್ತು ಬೃಹತ್ ರಕ್ತದಾನ ಶಿಬಿರ ಮತ್ತು ಆರೋಗ್ಯ ತಪಾಸಣೆ ಶಿಬಿರವನ್ನು ನಾವಿಲ್ಲಿ ಆಯೋಜಿಸಿದ್ದೇವೆ. ಕೋಟೆ ಪ್ರಕಾಶ್ ಶೆಟ್ಟಿಯವರ ಮನೆಯವರು ಮತ್ತು ಶ್ರೀ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಮಂಡಾಡಿಜಡ್ಡು ಇವರ ಸಹಯೋಗದೊಂದಿಗೆ ಇಲ್ಲಿ ನಾವು ಇವತ್ತೇನು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ, ಇದರ ಸದುಪಯೋಗವನ್ನು ಈ ಹಳ್ಳಿಯಾದಂಥ ಈ ಊರಿನಲ್ಲಿ ಅದನ್ನು ಪಡೆದುಕೊಳ್ಳಬೇಕೆನ್ನುವಂಥ ಕಾರಣಕ್ಕಾಗಿ ಮತ್ತು ಕಳೆದ ವರ್ಷವೂ ಕೂಡ ಈ ಕಾರ್ಯಕ್ರಮ ನಾವು ಆಯೋಜಿಸಿದ್ದೇವೆ. ಈ ವರ್ಷವೂ ಕೂಡ ಅದರ ಸದುಪಯೋಗವನ್ನು ಊರಿನವರು ಪಡೆದುಕೊಳ್ಳಬೇಕು, ಇಂಥ ಕಾರ್ಯಕ್ರಮವು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಬೇಕು ಎನ್ನುವ ಕಾರಣಕ್ಕಾಗಿ ನಾವು ಅವರ ಸವಿ ನೆನಪಿಗೆ ಆಯೋಜಿಸಿದ್ದೇವೆ. ಇವತ್ತು ಏನು ಶ್ರೀ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಮತ್ತು ಕೋಟೆಬೆಟ್ಟು ಮನೆಯವರ ಸಹಯೋಗದೊಂದಿಗೆ ಏನು ಇವತ್ತು ಇಂಥ ಕಾರ್ಯಕ್ರಮ ನಾವು ಆಯೋಜಿಸ್ತೇವೆ ಅಂತಂದರೆ, ಈ ಪ್ರಕಾಶ್ ಶೆಟ್ಟಿಯವರು, ಕೋಟೆಬೆಟ್ಟು ಪ್ರಕಾಶ್ ಶೆಟ್ಟಿಯವರು ಭಾಳಷ್ಟು ಮುಖಿಯಾದಂಥ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡವರು. ಯಾವುದೇ ಸಂದರ್ಭದಲ್ಲೂ ಕೂಡ ಇಲ್ಲಿ ಊರಿನವರಿಗೆ ಅದರ ಸಮಸ್ಯೆಗಳು ಅಥವಾ ಏನಾದರೂ ಕೆಲಸಗಳನ್ನು ಮಾಡಿಕೊಡಬೇಕು ಎನ್ನುವುದಾಗಿ ಅವರಲ್ಲಿ ಕೇಳಿಕೊಂಡಾಗ ತ್ವರಿತಗತಿಯಲ್ಲಿ ಅದನ್ನು ಮಾಡುವಂಥ ಕೆಲಸವನ್ನು ಅವರು ಮಾಡ್ತಾಯಿದ್ರು. ಆ ಕಾರಣಕ್ಕಾಗಿ ಮತ್ತು ಅತಿ ಆತ್ಮೀಯತೆಯಿಂದ ನಮ್ಮೊಂದಿಗೆ ಬೆರೆತಿದ್ದಂಥ ಒಬ್ಬ ಯುವಕ, ಭಾಳಷ್ಟು ಚಿಕ್ಕ ಪ್ರಾಯದಲ್ಲಿ ನಮ್ಮನ್ನೆಲ್ಲ ಅಗಲಿ ಹೋದಂಥ ಯುವಕ ನಮಗೆ ಭಾಳಷ್ಟು ಮನಸ್ಸಿಗೆ ನೋವನ್ನು ಕೊಟ್ಟಂಥ ಸಂಗತಿ ಅದು. ಆ ಕಾರಣಕ್ಕಾಗಿ ಪ್ರತಿ ವರ್ಷ ನಾವು ಇಂಥ ಕಾರ್ಯಕ್ರಮಗಳನ್ನು ಏನು ರಕ್ತದಾನ ಶಿಬಿರ ಇರ್ಬೋದು, ಆರೋಗ್ಯ ತಪಾಸಣೆ ಶಿಬಿರ ಇರ್ಬೋದು, ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಬೇರೆ ಬೇರೆ ರೀತಿಯಾದಂಥ ಅವರ ಸವಿನೆನಪಿಗಾಗಿ ಬೇರೆ ಬೇರೆ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳಬೇಕು ಎನ್ನುವುದಾಗಿ ನಮ್ಮ ಏನು ಮಂಡ್ಯಜಡ್ಡಿನ ಫ್ರೆಂಡ್ ಸರ್ಕಲ್ ಇದೆ, ಯುವ ಜನಾಂಗ ಏನಿದೆ, ಅವರೆಲ್ಲ ಆಲೋಚನೆಯನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ಪ್ರಕಾಶ್ ಶೆಟ್ಟಿಯವರ ಸವಿನೆನಪಿಗಾಗಿ ಭಾಳಷ್ಟು ಕಾರ್ಯಕ್ರಮಗಳನ್ನು ನಾವು ಇಲ್ಲಿ ಆಯೋಜಿಸುತ್ತೇವೆ. ಇವತ್ತಿನ ಈ ವಿಶೇಷ ಕಾರ್ಯಕ್ರಮಕ್ಕೆ ಕೋಟೆ ಪ್ರಕಾಶ್ ಶೆಟ್ಟಿಯವರ ಸವಿನೆನಪಿಗಾಗಿ ಈ ರೀತಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ವಿಶೇಷವಾಗಿ ಸಾತ್ವಿಕ ಮನೋಭಾವನೆ ಹೊಂದಿರುವಂಥ ಪ್ರಕಾಶ್ ಶೆಟ್ಟಿಯವರ ಆತ್ಮಕ್ಕೆ ಸದ್ಗತಿ ಸಿಗಲಿ ಅನ್ನುವಂಥ ಒಂದು ನಮ್ಮ ಆತ್ಮೀಯ ಕುಟುಂಬದವರ ಹಾಗೂ ಮನೆಯವರ ಎಲ್ಲರ ಹಾಗೂ ಸ್ನೇಹಿತರೆಲ್ಲರ ಒಂದು ಆಸೆ ಆಗಿತ್ತು. ಅದೇ ರೀತಿ ಅವನು ವಿಶೇಷವಾಗಿ ಸಾರ್ವಜನಿಕರಿಗೆ ರಕ್ತ ಅಗತ್ಯ ಬಿದ್ದಲ್ಲಿ ವಿಶೇಷವಾಗಿ ತನ್ನ ಸಾಮಾಜಿಕ ಕಳಕಳಿ ವಹಿಸಿ ಆ ರಕ್ತ ಬೇಕಾದಲ್ಲಿ ಅವರು ಸಹಾಯ ಮಾಡ್ತಾಯಿದ್ರು. ಸೊ ಅವರ ಒಂದು ಆಸೆಯಂತೆ ನಾವು ಅವರ ಹೆಸರಿನಲ್ಲಿ ಇವತ್ತು ರಕ್ತದಾನ ಶಿಬಿರವನ್ನು ಹಾಗೂ ಆರೋಗ್ಯ ತಪಾಸಣಾ ಕಾರ್ಯವನ್ನು ಸಾರ್ವಜನಿಕರ ಸಮ್ಮುಖದಲ್ಲಿ ಹಾಗೂ ಹತ್ತಾರು ಸಂಘಟನೆಗಳ ಮುಖೇನ ನಾವು ಇಲ್ಲಿ ಆಯೋಜಿಸ್ತಾ ಇದ್ದೇವೆ.